ಬೇಟೆಗಾರನ ಬಾಯಿಯಿಂದ ಬೇಟೆಯೊಂದು ಪವಾಡ ಸದೃಶವಾಗಿ ತಪ್ಪಿಸಿ ಬಂದು ಪುನರ್ಜನ್ಮ ಪಡೆದ ಘಟನೆ ಮೂಡಬಿದ್ರೆಯಲ್ಲಿ ಸಂಭವಿಸಿದೆ. ಈ ಎಲ್ಲ ದೃಶ್ಯವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೂಡಬಿದ್ರೆ ತಾಲೂಕಿನ ಪಡುಕೋಣಾಚಿಯಲ್ಲಿ ಚಿರತೆಯೊಂದು ಮನೆಯಂಗಳಕ್ಕೆ ಬಂದು ಮಲಗಿದ್ದ ಶ್ವಾನವನ್ನ ಬಾಯಿಯಲ್ಲಿ ಕಚ್ಚಿಕೊಂಡು ಹೋಗಿದೆ. ಆದರೆ ಕಾಂಪೌಂಡ್ ಹಾರ್ತಾ ಇರುವಾಗ ಚಿರತೆ ಬಾಯಿಯಿಂದ ನಾಯಿ ಪವಾಡ ರೀತಿಯಲ್ಲಿ ತಪ್ಪಿಸಿಕೊಂಡು ಬಂದಿದೆ. ಸತೀಶ್ ಎಂಬವರ ಮನೆಯಲ್ಲಿ ಗುರುವಾರ ಈ ರಾತ್ರಿ ಘಟನೆ ನಡೆದಿದೆ. ಬೇಟೆಗಾಗಿ ಹವಣಿಸ್ತಾ ಇದ್ದ ಚಿರತೆಯು ಮನೆಯ ಕಾಂಪೌಂಡ್ ಅನ್ನು ಹಾರಿ ಬಂದು ಮನೆಯಂಗಳದಲ್ಲಿ ಮಲಗಿದ್ದ ನಾಯಿಯನ್ನು ನೋಡಿದ್ದು ಮೆಲ್ಲನೆ ಸದ್ದಿಲ್ಲದೆ ಹೆಜ್ಜೆಯನ್ನು ಹಾಕಿಕೊಂಡು ಬಂದು ನಾಯಿಯನ್ನು ಹೊತ್ತುಕೊಂಡು ಹೋಗಿದೆ. ಆದರೆ ಬೇಟೆಯನ್ನ ಕಚ್ಚಿಕೊಂಡ ಚಿರತೆ ಕಾಂಪೌಂಡ್ ಹಾರುವಾಗ ಕ್ಷಣಾರ್ಧದಲ್ಲೇ ನಾಯಿ ತಪ್ಪಿಸಿಕೊಂಡಿದೆ. ಈ ಎಲ್ಲ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇದರಿಂದ ಭಯಭೀತರಾಗಿರುವಂತಹ ಮನೆ ಮಂದಿ ಅರಣ್ಯ ಇಲಾಖೆಗೆ ದೂರನ್ನ ನೀಡಿದ್ದಾರೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಮಾತುಕತೆಯನ್ನ ನಡೆಸಿದ್ದು ಚಿರತೆಯನ್ನ ಸೆರೆ ಹಿಡಿಯಲು ಬೋನನ್ನ ಇಡಲು ನಿರ್ಧಾರವನ್ನ ಮಾಡಲಾಗಿದೆ.